ಇಂದು ಖಗೋಳದಲ್ಲಿ ವಿಶೇಷವಾದ ವಿಸ್ಮಯವೊಂದು ನಡೆಯಲಿದ್ದು ಅಪರೂಪದ ಬ್ಲೂ ಮೂನ್ ದರ್ಶನವಾಗಲಿದೆ. ಒಂದೇ ತಿಂಗಳಲ್ಲಿ 2 ಹುಣ್ಣಿಮೆ ಬಂದ್ರೆ ಅದಕ್ಕೆ ಬ್ಲೂ ಮೂನ್ ಎಂದು ಕರೆಯಲಾಗುತ್ತೆ. ಪ್ರತಿ 30 ತಿಂಗಳಿಗೊಮ್ಮೆ ಈ ಕೌತುಕ ನಡೆಯುತ್ತಿದ್ದು ಇವತ್ತು ಆಗಸದಲ್ಲಿ ಬ್ಲೂ ಮೂನ್ ಕಾಣಿಸಲಿದ್ದಾನೆ. ಇನ್ನು ಎಲ್ಲ ಹುಣ್ಣಿಮೆಗಳಂತೆ ಇದು ಕೂಡ ಸಾಮಾನ್ಯ ಹುಣ್ಣಿಮೆಯಾಗಿದ್ದು ರಾತ್ರಿ 8:19ಕ್ಕೆ ಆಕಾಶದಲ್ಲಿ ಬ್ಲೂ ಮೂನ್ ಗೋಚರವಾಗಲಿದೆ. ಅಂದಹಾಗೆ ಈ ಬಾರಿ ಹ್ಯಾಲೋವಿನ್ ಸಮಯದಲ್ಲಿ ಬ್ಲೂ ಮೂನ್ ಗೋಚರವಾಗ್ತಿದ್ದು ಮತ್ತೊಮ್ಮೆ ಹ್ಯಾಲೋವಿನ್ ಬ್ಲೂ ಮೂನ್ ಸಂಭವಿಸುವುದು 2039ರಲ್ಲಿ ಎಂದು ನಾಸಾ ಹೇಳಿದೆ.